ಮಂಗಳೂರು ದಕ್ಷಿಣ ವಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 2024-25 ಇದರ ಗೌರವ ವಂದನೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ ಶ್ರೀಯುತ ಸದಾಶಿವ ಉಳ್ಳಾಲ ಮೂಡ ಅಧ್ಯಕ್ಷರು. ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಸ್ಥಾನ ಪಡೆದಂತಹ ಕ್ರೀಡಾಪಟುಗಳು, ಪ್ರೌಢಶಾಲಾ 14ರ ವಯೋಮಿತಿಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು, 17ರ ವಯೋಮಿತಿಯ ಪ್ರೌಢಶಾಲಾ ಬಾಲಕರ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಸ್ಥಾನ ಪಡೆದಂತಹ ಕ್ರೀಡಾಪಟುಗಳು ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಆಗಮಿಸುತ್ತಿರುವಂತಹ ತಂಡ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೆ ಶ್ರೀ ಮನೋಹರ್ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟ ಇವತ್ತು ಮತ್ತು ನಾಳೆ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಈ ವರ್ಷ ಕ್ರೀಡಾಕೂಟದಲ್ಲಿ ಪಂದ್ಯಾಟದಲ್ಲಿ ಅಮೋಘ ಸಾಧನೆ ಮಾಡಿರುವಂತಹ ಪುಣ್ಯಪುರುಷರು ಹೆಚ್ಚಿನ ವಿಭಾಗದಲ್ಲಿ ಬರ್ತಾ ಇದ್ದಾರೆ. ಭವಿಷ್ಯದೆಡೆಗೆ ಮುಖವಾಗಿ ಸ್ವಯಂ ಸೇವಕರು ಕೈ ಜೋಡಿಸಿದ್ದಾರೆ. ಕೊನೆಯದಾಗಿ ಆಗಮಿಸುತ್ತಿರುವವರು ಸಹಕರಿಸುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ಹಿರಿಯ PhD ವಿದ್ಯಾರ್ಥಿಗಳು ಮಟ್ಟಿಗೆ ಕೈ ಜೋಡಿಸುತ್ತಿರುವಂತಹ ಇವರು ದೈಹಿಕ ಶಿಕ್ಷಣ ಶಿಕ್ಷಕ ಕ್ಷೇತ್ರದಲ್ಲಿ ಹೊಸ ಆಶಾಕಿರಣಗಳು, ಮುಂದಿನ ಭವಿಷ್ಯವನ್ನು ರೂಪಿಸುವ ಕ್ರೀಡಾಪಟುಗಳನ್ನು ರೂಪಿಸುವ ನೂತನವಾದಂತಹ ಹೊಣೆಗಾರಿಕೆಗಳನ್ನು ಅದರೊಟ್ಟಿಗೆ ನಮ್ಮ ಮಂಗಳೂರು ದಕ್ಷಿಣ ವಲಯದ ಸುಮಾರು 134 ದೈಹಿಕ ಶಿಕ್ಷಣ ಮತ್ತು ನಾಲ್ಕು ಕ್ರೀಡಾಕೂಟದಲ್ಲಿ ಮುಖ್ಯ ತೀರ್ಪುಗಾರರಾಗಿ ಕ್ರೀಡಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಗಣೇಶ್ ಕೌನ್ಸಿಲರ್ ಪುರಸಭೆ ಸೋಮೇಶ್ವರ ಅಧ್ಯಕ್ಷರು, ಕ್ರೀಡಾಕೂಟ ಆಯೋಜನಾ ಸಮಿತಿ ಮುಚ್ಚಿಲಪುರೆ ಸಿಂಗಲ್ ಬೀಟ್ ಸರ್ವ ದೇವರುಗಳಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಸೇರಿರುವಂಥ ಎಲ್ಲ ಬಂಧುಗಳನ್ನು ಕೂಡ ತಾಲೂಕು ಮಟ್ಟದ ಕ್ರೀಡಾಕೂಟ 2024-25ಕ್ಕೆ ಆತ್ಮೀಯವಾದ ಸ್ವಾಗತ ಬಯಸಿದ್ದೇವೆ. ಇಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಪಥಸಂಚಲನೆಯಲ್ಲಿ ಭಾಗವಹಿಸಿಕೊಂಡು ನಮ್ಮೆಲ್ಲ ಅತಿಥಿಗಳ ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಿದ್ದೀರಾ. ನಮ್ಮೆಲ್ಲ ಅತಿಥಿಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಬಂಧುಗಳನ್ನು ವಿಶೇಷವಾಗಿ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಆತ್ಮೀಯ ಬಂಧುಗಳೇ,
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಂಗಳೂರು ದಕ್ಷಿಣ ವಲಯದ ತಾಲೂಕು ಮಟ್ಟದ ಕ್ರೀಡಾಕೂಟವು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಈ ಶಾಲೆ ನಾವು ವಹಿಸಿಕೊಂಡಿದೆ. ಕಳೆದ ಕೆಲವು ದಿನಗಳಿಂದ ಬಹಳ ಈ ಕೆಲಸ ಕಾರ್ಯಗಳ ಮೇಲೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಮಾಡಿರುವಂಥ ಈ ಕಾರ್ಯಕ್ರಮದ ಈ ಪ್ರಥಮ ದಿನದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈಗ ಪ್ರಾರ್ಥನೆಯೊಂದಿಗೆ ಈ ದಿವಸದ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಲಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣುದ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಪಂಪಲ ಕುಲಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸರರಾಡಿದ ನಾಡೆ ರಂಕಣ ಜಕನರ ನೆಜ್ಜಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಾಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಗ ತೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಬಂದಿರುವಂತಹ ಅತಿಥಿಗಳನ್ನ ನಮ್ಮೆಲ್ಲರೂ ಕೂಡ ಗೌರವವಾಗಿ ಸ್ವಾಗತಿಸಬೇಕಂತ ವಿನಂತಿಸಿದೆ. ನಮ್ಮ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ತಲಪಾಡಿ ಕ್ಲಸ್ಟರ್ನ CRP ಕೂಡ ಹೌದು. ಬಹುಶಃ ಈ ಕಾರ್ಯಕ್ರಮದಲ್ಲಿ ಯಾವಾಗ ನಮಗೆ ಈ ಕಾರ್ಯಕ್ರಮದ ನಿಗದಿಯಾಗಿದೆ ಅಲ್ಲಿಂದ ನಿರಂತರವಾಗಿ ಎಲ್ಲ ಈ ಸಂಬಂಧಪಟ್ಟಂಥ ಸಂಪರ್ಕಗಳನ್ನು ಮಾಡಿಕೊಂಡು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹಳೆ ವಿದ್ಯಾರ್ಥಿಗಳಿರ್ಬೋದು, SDMC ಸದಸ್ಯರಿರ್ಬೋದು, ಪೋಷಕರು, ಹಾಗೆ ಎಲ್ಲ ವಿದ್ಯಾಭಿಮಾನಿಗಳನ್ನ ಎಲ್ಲ ಸೇರಿಸಿಕೊಂಡು ವ್ಯವಸ್ಥಿತವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರು. ತಾವು ಎಲ್ಲರನ್ನ ಸ್ವಾಗತಿಸಬೇಕು ವಿನಂತಿಸಿದ್ದೇನೆ. ನಮ್ಮ ಶಾಲೆಯಲ್ಲಿ ಕಲಿತಂಥ ಒಬ್ಬ ರಾಷ್ಟ್ರೀಯ ಕ್ರೀಡಾಪಟು, ಹ್ಯಾಮರ್ ಥ್ರೋ ಕ್ರೀಡಾಪಟು ಮುತ್ತಪ್ಪ ಅವರು ಕೂತಾರೆ. ತಾವು ಕೂಡ ವೇದಿಕೆ ಬರಬೇಕು, ನಮ್ಮನ್ನು ವೇದಿಕೆಗೆ ಸ್ವಾಗತಿಸ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ವಲಯ ಹಾಗೂ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಸೋಮೇಶ್ವರ ಇದರ ಸಹಭಾಗಿತ್ವದಲ್ಲಿ ಮಂಗಳೂರು ದಕ್ಷಿಣ ವಲಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 2024-25 ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಅತಿಥಿಗಳನ್ನು, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಶಿಕ್ಷಕ ವೃಂದದವರು, ಹಾಗೆ ಪ್ರೀತಿಯ ಎಲ್ಲ ಮಕ್ಕಳನ್ನು ಆತ್ಮೀಯವಾಗಿ ಪ್ರಥಮವಾಗಿ ನಾನು ಸ್ವಾಗತಿಸ್ತಾ ಅವರಿಗೆ ವಂದಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ನಮ್ಮ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆಗಿರುವಂಥ ಶ್ರೀಯುತ ಅಬ್ದುಲ್ ಸಲಾಂ ಇವರು ವಹಿಸಿಕೊಳ್ಬೇಕಂತ ಕೇಳಿಕೊಳ್ಳುತ್ತಾ ಅವರನ್ನು ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಈಗಾಗಲೇ ಪಥ ಸಂಚಲನದ ವಂದನೆಯನ್ನು ಸ್ವೀಕರಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಸದಾಶಿವಲಾಲ್ ಸರ್, ನೀವು ಸಹ ವೇದಿಕೆಯಲ್ಲಿದ್ದೀರಿ ಸರ್. ನಿಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಜ್ಜಿನಡ್ಕ ವಿಜಿ ಕಾಂಡಿಮೆಂಟ್ಸ್ ಮಾಲಕರಾಗಿರುವಂಥ ಶ್ರೀಯುತ ಉದಯ್ ಕುಮಾರ್ ಸರ್ ವೇದಿಕೆಯಲ್ಲಿದ್ದಾರೆ ಸರ್. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮಗೆ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಮಗೆ ನಿರ್ದೇಶನವನ್ನು ನೀಡ್ತಾ ಇರುವಂತಹ ನಮ್ಮ ನೆಚ್ಚಿನ
ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರುವಂಥ ಶ್ರೀಯುತ HR ಈಶ್ವರ್ ಸರ್ ಇದ್ದಾರೆ. ಸರ್, ನಿಮ್ಮ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ ಕಲ್ಲಾಪು ಇದರ ಲೆಮನ್ ಮರ್ಚೆಂಟ್ ಆಗಿರುವಂತಹ ಶ್ರೀಯುತ ಇಬ್ರಾಹಿಂ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕೌನ್ಸಿಲರ್ ಆಗಿರುವಂತಹ ಅಹಮದ್ ಕುಂಜಿ ಸರ್ ವೇದಿಕೆಯಲ್ಲಿದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಜಮಾಲ್ ಅಜ್ಜಿ ನಡ್ಕ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉದ್ಯಮಿ ಆಗಿರುವಂತಹ ಮದನಿಯ ಹಾಜ್ ಟೂರ್ನ ಮಜೀದ್ CA ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಸರ್ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅನುದಾನಿತ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ KMK ಮಂಜನಡಿ ಸರ್, ನಿಮ್ಮನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಗದೀಶ್ ಸರ್, ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ TPO ಮೇಡಮ್ ಆಗಿರುವಂತಹ ನಮಗೆ ಎಲ್ಲ ನಿರ್ದೇಶನವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀಡುತ್ತಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸುಹಾಸಿನಿ ಬಬ್ಬುಕಟ್ಟೆ ಇದ್ದಾರೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಹಾಗೆ AK ರೆಹಮಾನ್ ಸರ್ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕರ ಸಂಘದ ಶ್ರೀಮತಿ ಜಯವಂತಿ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶೇಖರ್ ಕರ್ತವ್ ಸರ್, ಮಂಗಳ ಜ್ಯೋತಿ ವಾಮಂಜೂರ್ನ ದೈಹಿಕ ಶಿಕ್ಷಕರಾಗಿರುವಂತಹ ಶೇಖರ್ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರು. ಹಾಗೆ ಶಿಕ್ಷಕರ ಸಂಘದ ಪ್ರತಿನಿಧಿಯಾಗಿರುವಂತಹ ಶ್ರೀಯುತ ವಸಂತ್ ರೈ ಸರ್ ಇದ್ದೀರಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ನಮ್ಮ STMCಯ ಅಧ್ಯಕ್ಷರು ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಿವೃತ್ತ ಶಿಕ್ಷಕಿಯಾಗಿರುವಂಥ ನಮ್ಮ ಶಾಲೆಯಲ್ಲಿ ನಿವೃತ್ತಿ ಹೊಂದಿದಂತಹ ಶ್ರೀಮತಿ ಇಂದಿರಾ ಎನ್ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೈಸೂರು ವಿಭಾಗದ ಕಾರ್ಯಾಧ್ಯಕ್ಷರಾಗಿರುವಂತಹ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ತ್ಯಾಗ ಮರೇಕಲ್ ಸರ್ ಇದ್ದಾರೆ. ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಹಾಗೆ ದೈಹಿಕ ಶಿಕ್ಷಕರಾಗಿರುವಂತಹ ನಮಗೆಲ್ಲ ನಿರ್ದೇಶನ ನೀಡ್ತಾ ಇರುವಂತಹ ಸರ್ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ರಾಧಾಕೃಷ್ಣ ಸರ್, ನಿಮ್ಮೊಂದಿಗೆ ಒಂದು ವಾರದಿಂದ ನಮ್ಮೊಂದಿಗೆ ಇದ್ದು ನಮಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಪ್ರವೀಣ್ ಬಸ್ತಿ ಸರ್ ನಮ್ಮೊಂದಿಗಿದ್ದಾರೆ. ನಮಗೆ ತುಂಬಾ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ದೈಹಿಕ ಶಿಕ್ಷಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿದ್ದೀರಿ, ನಮಗೆ ಸಹಕರಿಸ್ತಾ ಇದ್ದೀರಿ. ನಿಮಗೂ ಕೂಡ ಎಲ್ಲ ಶಿಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ವಿಜಿ ಕಾಂಡಿಮೆಂಟ್ಸ್ ಅಜ್ಜಿನಡ್ಕ ಮಾಲಕರ ಉದಯ್ ಕುಮಾರ್ ಸರ್ ಅವರ ಧರ್ಮಪತ್ನಿಯವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಹಾಗೆ ಅನ್ಸರ್ ಇನೋಳಿ ಜಿಲ್ಲಾ
ಪತ್ರಕರ್ತರು ಉಪಾಧ್ಯಕ್ಷರು ಆಗಿರುತ್ತಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮೊಂದಿಗೆ ತುಂಬ ಸಹಕರಿಸಿರುವಂಥ ರಹೀಂ ಉಚ್ಚಿಲ್ ಸರ್, ಆರ್ಯನ್ ಕಲೆಕ್ಷನ್ ಸರ್, ನಿಮ್ಮನ್ನು ಕೂಡ ಅವರು ನಮ್ಮೊಂದಿಗೆ 1 ತಿಂಗಳಿಂದ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದೇನೆ ಸರ್. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಸತೀಶ್ ಕೋಣಾಜೆ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕಿನ ಕಾರ್ಯದರ್ಶಿಯಾಗಿದ್ದಾರೆ. ನಿಮಗೂ ಕೂಡ ಪ್ರೀತಿಪೂರ್ವಕವಾದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಹೊಸಕೂರಲ್ನ ಆಸಿಫ್ ಸರ್ ಇದ್ದಾರೆ. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಅವರು ಬರ್ತಾರೆ ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಶ್ರೀಯುತ ಹಮೀದ್ ಸರ್ ಇದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಬೇರೆ ಬೇರೆ ಶಾಲೆಯಿಂದ ಬಂದಂಥ ಶಿಕ್ಷಕ ವೃಂದದವರಿದ್ದಾರೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಇದ್ದಾರೆ ಅಲ್ಲಿ. ಹಾಗೆ ಅಡುಗೆಯವರು ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ನಮಗೆ ಸಹಕರಿಸ್ತಾ ಇದ್ದಾರೆ. ಪೋಷಕರು ನಮಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ 2 ದಿನ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ. ಅವರು ತುಂಬಾ ನಮಗೆ ಸಹಕಾರ ನೀಡಿದ್ದಾರೆ, ಅವನ್ನು ಯಾವತ್ತೂ ಮರೆಯುವುದಿಲ್ಲ ನಾವು. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳು ನಮ್ಮ ತುಂಬಾ ಸಹಕಾರ ನೀಡಿದವರು ನಮ್ಮ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ CRP ಸರ್, ಉಳ್ಳಾಲದ CRP ಆಗಿರುವಂತ ಶ್ರೀಯುತ ಮೋಹನ್ ಸರ್ ನಮ್ಮೊಂದಿಗಿದ್ದಾರೆ, ವೇದಿಕೆಯಲ್ಲಿದ್ದಾರೆ ಸರ್. ನಿಮ್ಮನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಬಂದಂತ ಎಲ್ಲ ಕ್ರೀಡಾಪಟುಗಳು, ಮಕ್ಕಳು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಮಕ್ಕಳು ನೀವಿದ್ದೀರಿ. ನಿಮಗೂ ಸಹ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ತನು ಮನ ಧನ ಸಹಕಾರ ನೀಡಿದಂಥವರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದವರು ತುಂಬಾ ಮಂದಿ ಇದ್ದಾರೆ. ಅವರ ಹೆಸರು ತುಂಬಾ ಇದೆ. ನಾವು ಬಂದಾಗೆ ಅವರನ್ನು ಗೌರವಿಸ್ತೇವೆ. ಆದ್ದರಿಂದ ಎಲ್ಲರಿಗೂ ಒಂದೇ ಮಾತಿನಿಂದ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಸ್ವಾಗತವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ದೊಡ್ಡ ಕಾರ್ಯಕ್ರಮದ ಸ್ವಾಗತ ಕೂಡ ದೀರ್ಘವಾಗಿದೆ. ಬಹುಶಃ ನಮ್ಮ 3 ಸಾಲಿನಲ್ಲಿ ನಮ್ಮೆಲ್ಲ ಅತಿಥಿಗಳಿದ್ದಾರೆ. ಹೆಸರಿನಲ್ಲಿ ಆಚೀಚೆ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇವೆ. ನಮ್ಮೆಲ್ಲ ವ್ಯವಸ್ಥೆಗಳಿಗೆ ಸಹಕರಿಸಿರುವಂಥ ಎಲ್ಲ ಬಂಧುಗಳನ್ನು, ಹಾಗೆ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರನ್ನ, SDMCಯ ಉಪಾಧ್ಯಕ್ಷ ಬಶೀರ್ ಸರ್ರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಮಾಧ್ಯಮದ ಬಂಧುಗಳನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈಗ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಂತೇಳಿ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಒಂದು ಎಲ್ಲ ನಮ್ಮ ಅತಿಥಿಗಳಿಗೆ ಹೂವನ್ನಿತ್ತು ಸ್ವಾಗತಿಸಬೇಕಾದ ನಮ್ಮ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡಿಕೊಡ್ತಿದ್ದೇನೆ. ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶ್ರೀಮತಿ ಲಿಲ್ಲಿ ಪೈಸ್ ಮೇಡಮ್ ಅವರು ಬಹುಶಃ ಕಳೆದ 1 ತಿಂಗಳಿನಿಂದ ಇದಕ್ಕೊಂದು ಸಂಬಂಧಪಟ್ಟಂತ ಆದೇಶ ಬಂದ ಮೇಲೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮೊಟ್ಟಿಗೆ ದಿನಕ್ಕೆ 1-2 ಗಂಟೆಯದು ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿಕೊಳ್ಳುತ್ತಾ ಈ ರೀತಿ ಮಾಡಬೇಕೆನ್ನುವಂಥ ಮಾಹಿತಿಯನ್ನು ಕೊಟ್ಟವರು. ಕಳೆದ 2 ವರ್ಷದ ಹಿಂದೆ ಜಿಲ್ಲಾ ಮಟ್ಟದ ಒಂದು ಪಂದ್ಯಾಟವನ್ನು ಸಂಘಟಿಸುವ ಮೂಲಕ ಅತ್ಯಂತ ಯಶಸ್ವಿ ಸಂಘಟಕಿ ಎನ್ನುವಂಥ ಮತ್ತೊಮ್ಮೆ ತಮ್ಮನ್ನು ಸಾಬೀತುಪಡಿಸಿದ್ದಾರೆ. ಈ ವರ್ಷ ಮತ್ತೆ ಸಂಘದ ವತಿಯಿಂದ ಮಾಡುವಂಥ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ನಮ್ಮ ಈ ತಾಲೂಕಿನ ಕ್ರೀಡಾಕೂಟಗಳಲ್ಲಿ ನಮಗೆಲ್ಲರ ಮಾರ್ಗದರ್ಶನ ನೀಡುತ್ತಿರುವಂಥ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತ ವಿನಂತಿಸ್ತಿದ್ದೇನೆ. ತಾಲೂಕು ಮಟ್ಟದ ಕ್ರೀಡಾಕೂಟ ಸಂಘಟನೆ ಮಾಡುವುದು ಇಲ್ಲಿ ಇರುವಂಥ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕೆಂತ ಹೇಳಿದರೆ ಎಷ್ಟೋ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗ್ತದೆ, ದುಡಿಬೇಕಾಗ್ತದೆ, ಗ್ರೌಂಡಲ್ಲಿ ಇಳಿಬೇಕಾಗ್ತದೆ, ಎಲ್ಲ ಎತ್ತರ ತಗ್ಗುಗಳನ್ನು ದಾಟಿ ಬರಬೇಕಾಗುತ್ತೆ. ಇದಕ್ಕೆಲ್ಲ ಸಹಕಾರ ನೀಡಲಿಕ್ಕೆ ಇವತ್ತು ಖಂಡಿತ ಇಲ್ಲಿ ವೇದಿಕೆಯಲ್ಲಿ ಎಲ್ಲರನ್ನು ನಾನು ನೋಡಿದೆ. ಸಂಪೂರ್ಣ ಸಹಕಾರ ಅದು ಕೂಡ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗೊಡ್ಡೆ ಸರ್ಕಾರಿ ಶಾಲೆಯವರು ಈ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ವಹಿಸುವುದಂತ ಹೇಳಿದರೆ
ಎಲ್ಲರಿಗೂ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಊರಿನ ಎಲ್ಲ ದಾನಿಗಳು ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ನಾನು ಸಂಘಟನೆ ಮಾಡಿದ ಶಾಲೆಯವರಿಗೆ, SDMC ಅವರಿಗೆ ಹಾಗೂ ಎಲ್ಲ ಅಲ್ಲಿಯ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ದಾನಿಗಳಿಗೆ ನಾನು ಇಲಾಖಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ನಮ್ಮ ಮೋಹನ್ ಸರ್, ನನ್ನ ಆತ್ಮೀಯರು, ಬಹಳ ಕಷ್ಟಪಟ್ಟಿದ್ದಾರೆ. ರಜೆ ಕೂಡ ಇರಲಿಲ್ಲ ಅವರಿಗೆ. ಮೊನ್ನೆ ತಾನೇ ದಸರಾ ರಜೆ ಕೂಡ ಆಯಿತು, ಅದಕ್ಕೆ ಕೂಡ ರಜೆ ಇರಲಿಲ್ಲ. ಇಡೀ ಎಲ್ಲರೊಂದಿಗೆ ಒಡನಾಡಿಯಾಗಿ ಇದ್ದುಕೊಂಡದ್ದಕ್ಕೆ ಇಷ್ಟು ಯಶಸ್ವಿ ಆಗಲಿಕ್ಕೆ ಅದು ಕಾರಣ ಆಯಿತು. ಇನ್ನು ಯಶಸ್ವಿ ಆಗಲಿಕ್ಕೆ 2 ದಿನ ಇದ್ದರೂ ಕೂಡ ಈಗಲೇ ಕಾಣ್ತಾ ಇದೆ ಅದು ಯಶಸ್ವಿ ಆಗಿದೆ ಅಂತೇಳಿ. ಎಲ್ಲ ನಿಟ್ಟಿನ ಸೇವೆಯನ್ನು ಮೋಹನ್ ಶಿರ್ಲಾಲ್ ಅವರು, ಪ್ರತ್ಯೇಕವಾಗಿ ನಾನು ಅವರನ್ನು ಯಾಕೆ ಹೇಳುವುದಂದ್ರೆ, ಅಲ್ಲ ಶಿಕ್ಷಕ ವೃಂದದವರು, ಮುಖ್ಯ ಶಿಕ್ಷಕರು ಎಲ್ಲರೂ ಇದ್ದಾರೆ, ಆದರೆ ಮೋಹನ್ ಶಿರ್ಲಾಲ್ ಅವರು ಇದಕ್ಕೆ ತುಂಬ ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೋಹನ್ ಸರ್, ನೀವು ಯಾವತ್ತೂ ನಮ್ಮ ಇಲಾಖೆಯೊಂದಿಗೆ ಇದ್ದೀರಿ, ನಮ್ಮ ಸಂಘದ ಜೊತೆ ಇದ್ದೀರಿ, ನಮ್ಮ ದೈಹಿಕ ಶಿಕ್ಷಕರ ಜೊತೆ ಇದ್ದೀರಿ. ಆ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿಕ್ಕೆ ನಿಮ್ಮ ಶ್ರಮ ಇದೆ. ಅದಕ್ಕೋಸ್ಕರ ಆ ಪರಿಶ್ರಮ ಇನ್ನು ಮುಂದೆ ಬರಲಿ ಎಂದು ಹಾರೈಸ್ತೇನೆ. ಅದೇ ರೀತಿ ನಾಳ್ದು ಈ ಸಲದ ಪುತ್ತೂರಲ್ಲಿ ಇತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಅಲ್ಲಿ ಏನೋ ಒಂದು ತಾಂತ್ರಿಕ ತೊಂದರೆಯಿಂದಾಗಿ ಅದನ್ನು ನಾವು ಜಿಲ್ಲಾ ಸಂಘದ ವತಿಯಿಂದ ನಾವು 4 ಮತ್ತು 5 ನವೆಂಬರ್ 4ಕ್ಕೆ ಮತ್ತು 5 ತಾರೀಕಿಗೆ ಮಂಗಳಾ ಕ್ರೀಡಾಂಗಣ ಮಂಗಳೂರು ಇಲ್ಲಿ ನಡೆಸ್ತಾ ಇದ್ದೇವೆ. ನಮ್ಮ ವಲಯದ ಹೆಚ್ಚಿನ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತರಲಿ ಎಂದು ಹಾರೈಸ್ತಾ, ಇದಕ್ಕಾಗಿ ಎಲ್ಲ ರೀತಿಯ ಶ್ರಮಪಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಸ್ತಾವನೆಯ ನುಡಿಗಳಾಡಿರುವಂಥ ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷಕರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಕಾರ್ಯಕ್ರಮದ ಪ್ರಧಾನ ಅಂಶಕ್ಕೆ ಬಂದಿದ್ದೇವೆ. ಈ ಒಂದು 2 ದಿವಸಗಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತ ನಮ್ಮೆಲ್ಲ ಅತಿಥಿಗಳ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ನಮ್ಮ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ಎಲ್ಲ ಅತಿಥಿಗಳೊಂದಿಗೆ ಸೇರಿಕೊಂಡು ನಡೆಸಿಕೊಡಬೇಕಂತ ವಿನಂತಿಸುತ್ತಿದ್ದೇನೆ. ಕ್ರೀಡಾ ಜೊತೆ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮೆಲ್ಲ ಅತಿಥಿಗಳಿಗೆ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ದಕ್ಷಿಣ ವಲಯದ ಶಿಕ್ಷಣ ಸಂಯೋಜಕರಾಗಿರೋದು ಶ್ರೀ ವಿಶ್ವನಾಥ್ ಸರ್ ಅವರು ಆಗಮಿಸಿದ್ದಾರೆ. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಸರ್ ರಾಜು ನಾಯ್ಕ್ ಸರ್ ಅವರು ಉಚ್ಚಿಲಗುಡ್ಡೆಯ ಶಾಲೆಯ ಮುಖಾಂತರ ಹೋಬಳಿ, ತಾಲೂಕು, ಜಿಲ್ಲೆ ಹಾಗೂ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿದಂತಹ ಹೆಮ್ಮೆಯ ಕ್ರೀಡಾಪಟುಗಳು ಈ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರುತ್ತಿದ್ದಾರೆ. ಮೊಹಮ್ಮದ್ ಹಾಫಿಲ್ ಹ್ಯಾಂಡ್ಬಾಲ್ ಹಾಗೂ 100 ಮೀಟರ್ ಓಟದಲ್ಲಿ ಭಾಗವಹಿಸಿದಂತಹ ಬಾಲಕ, ಪ್ರದೀಪ್ ಕಬಡ್ಡಿ ಥ್ರೋಬಾಲ್ ಕ್ರೀಡಾಪಟು, ಫೈಜಲ್ ಹ್ಯಾಂಡ್ಬಾಲ್, ಫುಟ್ಬಾಲ್ ಮತ್ತು ಇವತ್ತಿನ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಬಾಲಕ, ಅದೇ ರೀತಿ ಮೊಹಮ್ಮದ್ ಸುಹೈಬ್ ಫುಟ್ಬಾಲ್ ಮತ್ತು ಹ್ಯಾಂಡ್ಬಾಲ್ನಲ್ಲಿ ಭಾಗವಹಿಸಿದಂತಹ ಬಾಲಕ, ಮುಖ್ಯವಾಗಿ ಮುಖ್ಯ ವೇದಿಕೆಗೆ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರುವಂತಹ ಬಾಲಕ ಹಬೀಬ್ ರಾಯಿಫ್ ಮೈಸೂರು ವಿಭಾಗದ ಹ್ಯಾಂಡ್ಬಾಲ್ನಲ್ಲಿ ಉಚ್ಚಿಲಗುಡ್ಡೆ ಶಾಲೆಯನ್ನು ಪ್ರತಿನಿಧಿಸಿದಂಥ ಹೆಮ್ಮೆಯ ಬಾಲಕ, ಫುಟ್ಬಾಲ್, ಕಬಡ್ಡಿ, ಶಾರ್ಟ್ ಪುಟ್, ಡಿಸ್ಕಸ್, ಆಡುಮುಟ್ಟದ ಸಪ್ಪಿಲ್ಲ, ಈ ಹುಡುಗ ಆಡದ ಕ್ರೀಡೆ ಇಲ್ಲ, ಎಲ್ಲ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿದಂಥವರು ಕ್ರೀಡಾ ಜ್ಯೋತಿಯನ್ನು ನೀಡ್ತಾ ಇದ್ದಾರೆ. ಕ್ರೀಡಾ ಜ್ಯೋತಿಯನ್ನು ತೋರಿಸುವುದರ ಮೂಲಕ ಕ್ರೀಡಾಪಟುವಿನ ಕೈಗೆ
ಪುನಃ ಹಸ್ತಾಂತರ ಮಾಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತಿದ್ದೇವೆ ಸರ್. ಈ ಕ್ರೀಡಾ ಜ್ಯೋತಿಯನ್ನು ಹೊತ್ತಿಸ್ಲಿಕ್ಕಿದ್ದಾರೆ ಇಲ್ಲಿ ರಾಜೇಶ್ ನೀರ್ಮಾರ್ಗ. ಇವತ್ತು ಮತ್ತು ನಾಳೆ 2 ದಿನ ಈ ಕ್ರೀಡಾ ಜ್ಯೋತಿ ಉರಿಯಲಿಕ್ಕಿದೆ. ಇವತ್ತಿನ ಕ್ರೀಡಾಕೂಟ, ನಾಳೆ ಕ್ರೀಡಾಕೂಟ ಸಮಾರೋಪಗೊಂಡ ನಂತರ ಇದನ್ನು ನಂದಿಸುವ ಪ್ರಕ್ರಿಯೆ ನಡೀಲಿಕ್ಕಿದೆ. ಕ್ರೀಡಾಂಗಣದಲ್ಲಿರ್ಬೋದು, ಕ್ರೀಡಾಪಟುಗಳಿಗಿರ್ಬೋದು, ಯಾರಿಗೂ ಕೂಡ ಯಾವುದೇ ರೀತಿಯ ದೈಹಿಕವಾದಂಥ ಸಮಸ್ಯೆಗಳು ಬಾರದಿರುವಂತೆ, ಎಲ್ಲ ದುಷ್ಟ ಶಕ್ತಿಗಳು ದೂರ ಆಗುವಂತೆ ಈ ಒಂದು ಕ್ರೀಡಾ ಜ್ಯೋತಿಯನ್ನು ಅಲ್ಲಿ ಉರಿಸ್ತಾ ಇದ್ದೇವೆ. ನಾವೆಲ್ಲ ಕ್ರೀಡೆಯ ಎಲ್ಲ ಚಟುವಟಿಕೆ ಕೂಡ ಯಶಸ್ವಿಯಾಗಿ ಸಾಗಲಿ ಎನ್ನುವಂಥ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಡೋದು, ದೇವರಲ್ಲಿ ಬೇಡಿಕೊಳ್ಳುತ್ತಾ ಉದ್ಘಾಟನೆ ಮಾಡಿರುವಂಥ ಸನ್ಮಾನ್ಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತಾಡಬೇಕು ವಿನಂತಿಸಿದ್ದೇನೆ. ಈ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಸೋಮೇಶ್ವರ ಇದರ ಸಹಭಾಗಿತ್ವದಲ್ಲಿ ಕ್ರೀಡಾಕೂಟ ಕಾರ್ಯಕ್ರಮವು ಹಬ್ಬದ ಸಡಗರದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂತಹ STMC ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ, ದೈಹಿಕ ಶಿಕ್ಷಕರಿಗೆ, ಶಿಕ್ಷಕ ವೃಂದದವರಿಗೆ, ಮೊದಲು ವೇದಿಕೆಯನ್ನು ನೋಡಿದರೆ ಗೊತ್ತಾಗ್ತದೆ ತುಂಬ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಪ್ರಪ್ರಥಮವಾಗಿ ಅವರಿಗೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಮಂಗಳೂರು ಅಭಿವೃದ್ಧಿಯ ಹರಿಕಾರರು, ಶಿಕ್ಷಣ ಪ್ರೇಮಿಗಳು, ಸಮಾಜ ಚಿಂತಕರು ಆದಂತಹ ನಮ್ಮ ಸನ್ಮಾನ್ಯ UT ಖದರ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಅನ್ಯ ಕಾರ್ಯ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಿರುವುದಿಲ್ಲ. ಈ ಒಂದು ಸುಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನಮ್ಮ ಶಿಕ್ಷಣ ಚಿಂತಕರು, ನಮ್ಮ ಮಾರ್ಗದರ್ಶಕರು ಆದಂತಹ ನಮ್ಮ ಸದಾಶಿವ ಉಲ್ಲಾಳ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಇಬ್ರಾಹಿಂ ಸರ್ ಅವರು ಇದ್ದಾರೆ, ರಹೀಂ ಸರ್ ಅವರು ಇದ್ದಾರೆ, ಉದಯಕುಮಾರ್ ಸರ್ ಅವರು ಇದ್ದಾರೆ, ಚಂದ್ರಶೇಖರ್ ಉಚ್ಚಿಲ ಸರ್ ಅವರು ಇದ್ದಾರೆ, ಮಜೀದ್ ಸರ್ ಅವರಿದ್ದಾರೆ, ಮಹಮ್ಮದ್ ಕುಂಜಿ ಸರ್ ಅವರಿದ್ದಾರೆ, ಅಬ್ದುಲ್ ರಹೀಂ ಸರ್, ಜಮಾಲುದ್ದೀನ್ ಸರ್ ಅವರಿದ್ದಾರೆ, ಜೊತೆಗೆ ನಮ್ಮ ನಿವೃತ್ತ ಇಂದಿರಾ ಮೇಡಮ್ ರವರಿದ್ದಾರೆ, ನಮ್ಮ ಸುಹಾಸಿನಿ ಅಕ್ಕರವರು ವೇದಿಕೆಯಲ್ಲಿ ಹಾಜರಾಗಿದ್ದಾರೆ, ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ ಜಯವಂತಿ ಮೇಡಮ್ ರವರಿದ್ದಾರೆ, ಜಗಣ್ಣ ಅವರಿದ್ದಾರೆ, KMK ಸರ್ ಅವರಿದ್ದಾರೆ, ಶೇಖರ್ ಸರ್ ಅವರಿದ್ದಾರೆ, ಮೋಹನ್ ಸರ್ ಅವರು, ತ್ಯಾಗಂ ಸರ್ ಅವರು, ಮತ್ತು ನಮ್ಮ ವಸಂತರಾಯ್ ಸರ್ ಅವರು, ನಮ್ಮ ರಾಜೀವ್ ಸರ್ ಅವರು, ಎಲ್ಲರೂ ಕೂಡ, ಜೊತೆಗೆ ಅತಿ ಮುಖ್ಯವಾಗಿ ನಮ್ಮ ನೆಚ್ಚಿನ TPO ಆದಂತಹ ನಮ್ಮ ಲಿಲ್ಲಿ ಪಾಯ್ಸ್ ಮೇಡಮ್ ರವರು. ಮೇಡಮ್ ಎಲ್ಲಿದ್ದೀರಿ ಅಂತ ಯಾವಾಗ ಫೋನ್ ಮಾಡಿದ್ರು ಮಂಗಳ ಕ್ರೀಡಾಂಗಣ ಇದರಲ್ಲಿದ್ದೀವಿ ಅನ್ಕೋದು ತುಂಬ ಕಷ್ಟಪಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಲಿಲ್ಲಿ ಮೇಡಮ್ ಅವರ ತಂಡ ಮತ್ತು ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಅಧ್ಯಕ್ಷರು ತಂಡ, ಶಿಕ್ಷಕರು ಎಲ್ಲರೂ ಕೂಡ ಪಾಪ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಿಮಗೆ ನನ್ನ ವೈಯಕ್ತಿಕವಾಗಿ ನನ್ನ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಪಾಪ ಬಿಸಿಲಿನಲ್ಲಿ ಸುಮಾರು ಹೆಚ್ಚು ಕಡಿಮೆ ನಾನು ಕಂಡ ಹಾಗೆ ಒಂದು 15 ದಿನಗಳ ತಯಾರಿಯನ್ನು ಮಾಡಿದ್ದೀರಾ. ನಿಜವಾಗ್ಲೂ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಈ ಸಂಸ್ಥೆಯ ಹರೀಶ್ ಕುಮಾರ್ ಸರ್ ಅವರು ಇದ್ದಾರೆ, ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಅಬ್ದುಲ್ ಸಲಾಂ ಸರ್ ಅವರಿದ್ದಾರೆ, ನಮ್ಮ STMC ಅಧ್ಯಕ್ಷರಾದಂಥ ಹಸೀನಾ ಮೇಡಮ್ ರವರಿದ್ದಾರೆ, ನಮ್ಮ ಗೌರವಾನ್ವಿತ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ನನ್ನ ನೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕರು,
ಜೊತೆಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮಗೆ ಮಗದೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ, ಮಕ್ಕಳೇ ನೀವೆಲ್ಲರೂ ಕೂಡ ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಾ. ಎಲ್ಲರ ಕನಸು, ಎಲ್ಲರ ಕಣ್ಣುಗಳು ಈ ಕಪ್ಪುಗಳ ಮೇಲಿದೆ. ನಮ್ಮ ಶಾಲೆಗೆ ಈ ಕಪ್ಪುಗಳನ್ನು ಗೆದ್ದುಕೊಂಡು ಹೋಗಬೇಕು ಎಂಬುವಂಥ ಒಂದು ನಿಮ್ಮ ಕಣ್ಣುಗಳು ಈ ಕಪ್ಪುಗಳ ಮೇಲೆ ಇದೆ. ವಿದ್ಯಾರ್ಥಿಗಳೇ, ನಾವು ಯಾವುದೇ ಸಾಧನೆಯನ್ನು ಮಾಡಬೇಕು ಅಂದರೆ ನಿರಂತರ ಅಭ್ಯಾಸವನ್ನು ಮಾಡುವುದರಿಂದ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನಿರಂತರ ಅಭ್ಯಾಸವನ್ನು ಮಾಡಬೇಕು. ನಿರಂತರ ಅಭ್ಯಾಸವನ್ನು ಮಾಡುವುದರಿಂದ ಗೆಲುವು ಅದು ನಿಮಗೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರು ಕೂಡ ಉತ್ತಮ ತರಬೇತಿಯನ್ನು ನೀಡಬೇಕು. ನಮ್ಮ ತಾಲೂಕಿನ ಮಕ್ಕಳು ಹೆಚ್ಚು ಬಹುಮಾನಗಳನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕು. ರಾಜ್ಯ ಮಟ್ಟದಲ್ಲಿ ಆಯ್ಕೆಯನ್ನು ಪಡೆದಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಬೇಕು ಎಂಬುವಂಥ ಒಂದು ಮಹದಾಸೆಯನ್ನು ಇಟ್ಟುಕೊಂಡಿದ್ದೀವಿ. ಜೊತೆಗೆ ಶಿಕ್ಷಕರುಗಳು ಕೂಡ ಒಂದು ಶಾಲೆಯ ಮುಗಿದ ನಂತರ 1-2 ಗಂಟೆಗಳ ಕಾಲ ನಿರಂತರ ತರಬೇತಿಯನ್ನು ಮುಂದಿನ ದಿನಗಳಲ್ಲಿ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಎಲ್ಲ ತನು ಮನ ಧನವನ್ನು ಸಹಾಯ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡಲಿಕ್ಕೆ ಎಲ್ಲ ಕಾರಣಕರ್ತರಾದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಮಹನೀಯರಿಗೆ ಮಗದೊಮ್ಮೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬದಿಗಿಟ್ಟುಕೊಂಡು ನಮ್ಮೊಟ್ಟಿಗೆ ಸರ್ ಇರ್ತೀರಿ, ನಮಗೆಲ್ಲ ಮಾರ್ಗದರ್ಶನ ಇರ್ತೀರಿ ಸರ್. ತಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಿದೆ ಸರ್. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮೊಟ್ಟಿಗೆ ಬಹುರಲ್ಲ, ತಮ್ಮ ಎಲ್ಲ ಕೆಲಸಗಳಿದ್ದರೂ ಕೂಡ ನಮ್ಮೊಟ್ಟಿಗೆ ಇವತ್ತು ಬಂದಿದ್ದಾರೆ. ತಾವು ಇದಿಷ್ಟು ನಮ್ಮ ಗೌರವವಂದನೆಯನ್ನು ಕೂಡ ಸ್ವೀಕಾರ ಮಾಡಿದ್ದೀರಿ ಸರ್. ಇದ್ದೇನೆ. ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ವಲಯ, ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಸೋಮೇಶ್ವರ, ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಲಿಕ್ಕಿರುವ ಎಲ್ಲ ಮಕ್ಕಳೇ, ವಿದ್ಯಾ ಇಲಾಖೆಯಿಂದ ಕ್ರೀಡಾಕೂಟವನ್ನು ಏರ್ಪಡಿಸಿಕೊಂಡು ಉತ್ತಮ ರೀತಿಯಲ್ಲಿ ನಮ್ಮ ಶಿಕ್ಷಕರು ಒಳ್ಳೆಯ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗ ನಮ್ಮ ಮಂಗಳೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಯವರ ಕಚೇರಿಯವರ ನೇತೃತ್ವದಲ್ಲಿ ಭಾಳ ಒಂದು ಉತ್ತಮ ರೀತಿಯಲ್ಲಿ ದೈಹಿಕ ಶಿಕ್ಷಕರು ಸ್ಪಂದಿಸಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ವಲಯದ ಜೊತೆಗೆ ಗುರುಪುರ ವಲಯ ಮತ್ತು ಮಂಗಳೂರು ವಲಯದವರು, ಉಳ್ಳಾಳ ವಲಯದವರು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಮಕ್ಕಳಿಗೆ ಎಲ್ರಿಗೂ ನಾನು ಸೋಲು ಗೇಲು ಇದ್ದದೆ ಇವರು ನಮ್ಮ ಈಶ್ವರ್ ಸಾಹೇಬರು ಮಾತಾಡುವಾಗ ಹೇಳಿದರು, ಎಲ್ಲರ ಕಣ್ಣು ಆ ಕಪ್ಪುಗಳ ಮೇಲೆ ಇದೆ ಅಂತ. ಖಂಡಿತವಾಗಿ ಎಲ್ಲರ ಕಣ್ಣು ಇರುವಂಥದ್ದು ಸ್ವಾಭಾವಿಕ. ಆದರೆ ಸೋಲು ಗೆಲುವು ಇದ್ದದ್ದೇ. ಸೋತವರು ನಾವೇನು ಸೋತಿದ್ದೇವೆ ಅಂತ ಇದು ಮಾಡುವಂಥ ಚಿಂತನೆ ಮಾಡುವಂಥ ವ್ಯವಸ್ಥೆ ಇಲ್ಲ. ಗೆದ್ದವರು ನಾವು ಗೆದ್ದಿದ್ದೇವೆ ಅನ್ನೋ ಮನಸ್ಸಲ್ಲಿ ಸುಮ್ಮನಸ್ಸಿಂದ ಇರಬಹುದು. ಆದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಗೆಲ್ತೇವೆಂಬ ಆ ಭಾವನೆಯನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕೂಡ ಆ್ಯಕ್ಟಿವ್ ಆಗಿ ಕ್ರೀಡಾ ಇದರಲ್ಲಿ ಭಾಗವಹಿಸಿದಾಗ ಖಂಡಿತವಾಗಿ ನಮಗೆ ಜಯ ದೊರೆಯುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಈ ಒಂದು ಸಮಾರಂಭದಲ್ಲಿ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂಥ ಸನ್ಮಾನ್ಯ UT ಖಾದರ್ ಅವರು ಭಾಗವಹಿಸಬೇಕಿತ್ತು. ಅವರು ಸ್ಪೀಕರ್ಸ್ಗಳ ಸಮ್ಮೇಳನದಲ್ಲಿ ವಿದೇಶದಲ್ಲಿ ಇರೋದರಿಂದ ಮೊನ್ನೆ ಆಸ್ಟ್ರೇಲಿಯಾದಿಂದ ಇವತ್ತು ಸೌತ್ ಕೊರಿಯಾದಲ್ಲಿದ್ದಾರೆ. ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಆ ಸಮಾವೇಶ ನಡೀತಾ ಇರೋದ್ರಿಂದ ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಸನ್ಮಾನ್ಯ ಉಚ್ಚಿಲಗುಡ್ಡ ಶಾಲೆಯ ಸಿರ್ಲಾಲ್ರವರು ಮತ್ತು ಅವರ ತಂಡ ನೇತೃತ್ವ ವಹಿಸಿಕೊಂಡು ಸಲಾಂರವರು ಮತ್ತು ಅವರ ಎಲ್ಲ ಸಮಿತಿ ಸದಸ್ಯರು ಸೇರಿಕೊಂಡು ಒಳ್ಳೆಯ ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿಕೊಂಡು, ತಮ್ಮಲ್ಲಿ ಎಲ್ಲರಲ್ಲಿ ನನ್ನೊಂದು ವಿನಂತಿ, ನಾನು ಸರ್ಕಾರದ ಕಾರ್ಯಕ್ರಮ ಆಯುಷ್ ಇಲಾಖೆ ಒಂದು ಕಾರ್ಯಕ್ರಮಕ್ಕೆ 10 ಗಂಟೆಗೆ ಹೋಗಬೇಕಿತ್ತು. ತಮ್ಮ ಒಪ್ಪಿಗೆಯನ್ನು ಪಡೆದುಕೊಂಡು ನನಗೆ ಈ ಕಾರ್ಯಕ್ರಮದಿಂದ ನಿರ್ಗಮಿಸಲು ಅನುಮತಿ ಕೊಡಬೇಕೆಂದು ತಮ್ಮಲ್ಲಿ ಕೋರಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಸರ್. PU ಸರ್ ಅವರಿಗೊಂದು ಸ್ಮರಣಿಕೆ ಹಾಗೂ ಒಂದು ಶಾಲನ್ನು ಹಾಕಿ ಅವರನ್ನು ಗೌರವಿಸಬೇಕು ವಿನಂತಿಸ್ತಿದ್ದೇನೆ. 17ರ ಮಿತಿಯ ಬಾಲಕರ ವಿಭಾಗದ 800 ಮೀಟರ್ ಓಟಕ್ಕೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಸಂಯೋಜಕರ ಕೊಠಡಿ ಬಳಿ ಹೋಗಿ ರಿಪೋರ್ಟ್ ಮಾಡಿಕೊಳ್ಳಿ. ಈಗ ಕ್ರೀಡಾ ಪ್ರತಿಜ್ಞೆ, ನಮ್ಮ ಕ್ರೀಡಾ ಪ್ರತಿಜ್ಞೆ ವಿದ್ಯಾರ್ಥಿಗಳು ಮುಂದೆ ಬನ್ನಿ.
ಕ್ರೀಡಾ ಪ್ರತಿನಿಧಿ ಘೋಷಣೆ ಮಾಡುವಂಥ ದಕ್ಷಿಣ ವಲಯ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ 2024-25ನೇ ಸಾಲಿನ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಹಾಗೂ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧವಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಶಾಲೆಯ ತಾಲೂಕಿನ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಗೌರವ ಎತ್ತಿ ಹಿಡಿಯುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಈ ಒಂದು ಸಮಿತಿಯನ್ನು ನಾವು ಮಾಡಿದ್ದೇವೆ. ಈ ಸಮಿತಿಗೆ ಒಬ್ಬರು ಒಂದು ಕ್ರೀಡಾ ಆಯೋಜನಾ ಸಮಿತಿ ಅಧ್ಯಕ್ಷರು ಅಂತ ಮಾಡಿರುವಂಥ ಶ್ರೀಯುತ ಅಬ್ದುಲ್ ಸಲಾಂ ಅವರು ಕೌನ್ಸಿಲ್ ಆಗಿದ್ದುಕೊಂಡು ನಮ್ಮ ಸ್ಥಳೀಯ ರಾಮಣಿ ಸಂಸ್ಥೆ ಅಧ್ಯಕ್ಷರು ಕೂಡ ಹೌದು. ಅದರೊಟ್ಟಿಗೆ ನಮ್ಮ ಈ ಶಾಲೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಹುಶಃ ಶಾಲೆಯ ಆ ಜಾಗದ ಸಲದಾನಿಗಳು ಕೂಡ ಆಗಿರುವಂಥ ಅಬ್ದುಲ್ ಸಲಾಂ ಅವರನ್ನು ಈ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕ ನಾವು ಗೌರವಿಸ್ತಿದ್ದೇವೆ ಸರ್. ರಹೀಮ್ ಅವರು ಎಲ್ಲಿ ಕೂಡ ಇಲ್ಲ ಅಂತೇಳಿ, ಬಹುಶಃ ಎಲ್ಲಿ ಹೋದರೂ ಕೂಡ ರಹೀಮ್ ಅವರ ಪರಿಚಯ ಇಲ್ಲದ ಯಾರೂ ಇಲ್ಲ. ನಾವು ಇದು ಸಂಘಟನೆ ಬಗ್ಗೆ, ನಮ್ಮ ಒಂದು ಕ್ರೀಡಾಕೂಟದ ಬಗ್ಗೆ ಎಲ್ಲರನ್ನ ನಾವು ಕರೆದು ಮಾತಾಡುವಾಗ ರಹೀಮ್ ಅವರಿಗೆ ಪರಿಚಯ ಇದೆ. ಆದ್ರಿಂದಾಗಿ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ನಮಗೆ ಯಶಸ್ವಿಯಾಗಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅಬ್ದುಲ್ ರಹೀಮ್ ಅವರು ಆರ್ಎನ್ ಟೆಕ್ಸ್ಟೈಲ್ ಕಲೆಕ್ಷನ್ಸ್ ಮತ್ತೆ ಅವರ ಈ ಒಂದು ಶಾಮಿಯಾನ ವ್ಯವಸ್ಥೆಗಳಿರ್ಬೋದು, ಎಲ್ಲ ವ್ಯವಸ್ಥೆಗಳಿಗೆ ನಮಗೆ ಸಹಕರಿಸಿದವರು ರಹೀಮ್ ಸರ್ ಕೂಡ ಬರಬೇಕು. ಬಹುಶಃ ನನಗೆ ಮತ್ತೆ ನನ್ನ ಹೆಚ್ಚಾಮಿಗೆ 2 ಕೈಗಳಿದ್ದಾಗೆ. ನಮಗೆ ಎಲ್ಲಿ 7 ಗಂಟೆಗೆ ನಾವು ಹೋಗುವ ಅಂತ ಹೇಳಿದ್ರೆ 6:45ಕ್ಕೆ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಿ ಸರ್, ನಾವು 6:45ಕ್ಕೆ ಎಲ್ಲೇ ಇದ್ದೇವೆ, ನೀವು ಇನ್ನೂ ಬರಲಿಲ್ಲ ಅಂತ. ಸಮಯದ ಪ್ರಜ್ಞೆಯನ್ನು ಕೂಡ ಮೂಡಿಸಿದವರು ನಮ್ಮ ಸಲಾಂ ಸರ್ ಮತ್ತೆ ರಹೀಮ್ ಅವರು. ಆ ಸಮಯಕ್ಕೆ ಅತ್ಯಂತ ಮಹತ್ವ ಕೊಟ್ಟಿರುವುದರಿಂದ ನಾವೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾವು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರನ್ನ ನಾವು ಗೌರವಿಸ್ತಿದ್ದೇವೆ ಸರ್. ತಮ್ಮೆಲ್ಲ ಅತಿಥಿಗಳವರನ್ನು ಗೌರವಿಸಬೇಕಂತ ವಿನಂತಿಸ್ತಿದ್ದೇನೆ. ಹದಿನೇಳರ ವಯೋಮಿತಿಯ ಪ್ರೌಢಶಾಲಾ ಬಾಲಕರ 800 ಮೀಟರ್ಗೆ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ. ನಾವಿಬ್ಬರು ಗೌರವಾನ್ವಿತ ಪದಾಧಿಕಾರಿಗಳ ಬಹಳ ಗೌರವಪೂರ್ವಕವಾಗಿ ನಾವು ತಮ್ಮನ್ನು ಗೌರವಿಸ್ತಿದ್ದೇವೆ. ತಮ್ಮ ಈ ಒಂದು ನಿಷ್ಠಾವಂತ ಹಾಗೆ ಪ್ರಾಮಾಣಿಕ ಸೇವೆಯಿಂದಾಗಿ ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ತಮ್ಮ ಇನ್ನಷ್ಟು ಸೇವಾ ಕಾರ್ಯಗಳು ಇನ್ನಷ್ಟು ಮುಂದುವರಿ, ತಾವು ನಮ್ಮೊಟ್ಟಿಗೆ ಯಾವತ್ತಿಗೂ ಇದ್ದು ಈ ಕಾರ್ಯಕ್ರಮದಲ್ಲಿ ತಾವು ಸಹಕರಿಸಬೇಕು. ತಮ್ಮ ಉದಯ್ ಕುಮಾರ್ ಸರ್ ಅವರು ವಿಜಿ ಕಾಂಡಿಮೆಂಟ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ನಮ್ಮ ಅಜ್ಜಿನಡ್ಕ ಭಾಗದಲ್ಲಿ, ನಮ್ಮ ತಲಪಾಡಿ ಉಚ್ಚಿಲ ಭಾಗದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ಯಾವತ್ತೂ ಬೇಕು ಬೇಡಗಳು ಇಲ್ಲ ಅಂತ ಹೇಳಿದವರಲ್ಲ. ಯಾವ ಶಾಲೆಯವರು ಹೋದರೂ ಕೂಡ ಅವ್ರದ್ದೊಂದು ಕೊಡುಗೆ ನಮಗೆ ಇದೆ. ಬಹುಶಃ ನಾವು ಬರ್ತೇವೆ ಅಂತ ಹೇಳಿದ್ರು ಮಾತ್ರ ಹೋಗುವಾಗ ಅವರ ಕೊಡುಗೆ ತಯಾರಾಗಿತ್ತು. ನಾವು ಏನು ಮಾತಾಡಲಿಲ್ಲ, ಮಾತಾಡೋ ಮುಂಚೆ ಅದು ಕೊಡಿದ್ದು ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳೇ. ನಮ್ಮ ಆ ದಂಪತಿಗಳು ಇಬ್ಬರು ತಾವು ವೇದಿಕೆಗೆ ಬರಬೇಕು ಸರ್. ಉದಯ್ ಕುಮಾರ್ ಸರ್ ಅವರು ವೇದಿಕೆ ಬರಬೇಕು. ಅವರ ದಂಪತಿ ಸಮೇತರಾಗಿ ನಮ್ಮ ಈ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಗೌರವಪೂರ್ವಕ ನಾವು ಸ್ವಾಗತಿಸ್ತಿದ್ದೇವೆ, ಗೌರವಿಸ್ತಿದ್ದೇವೆ. 14ರ ವಯೋಮಿತಿಯ ಪ್ರಾಥಮಿಕ ಶಾಲಾ ಬಾಲಕರ ಚಕ್ರ ಎಸೆತ, ಬಾಲಕಿಯರ ಎತ್ತರ ಜಿಗಿತ, 14ರ ವಯೋಮಿತಿಯ ಪ್ರೌಢಶಾಲಾ ಬಾಲಕರ ಉದ್ದ ಜಿಗಿತ, ಬಾಲಕಿಯರ ಗುಂಡೆ ಎಸೆತಕ್ಕೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ.
ಅವರು ಕೂಡ ಪಾತ್ರ ಬಹಳ ಮುಖ್ಯ. ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಯವಿಟ್ಟು ತಾವು ನಮ್ಮ ಗೌರವದ ಸನ್ಮಾನದ ಪೀಠಕ್ಕೆ ಬರಬೇಕು ಸರ್. ತಾವು ಮಾರ್ಗದರ್ಶನ ನೀಡುವುದರಿಂದ ನಮಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಗುರ ಆಗ್ತದೆ. ತಮ್ಮ ಅದೆಲ್ಲ ನಮ್ಮ ಒತ್ತಡಗಳನ್ನು ತಾವು ಕಡಿಮೆ ಮಾಡ್ತಿದ್ರಿ ಸರ್. ದಯವಿಟ್ಟು ತಾವು ಬರಬೇಕು. ತಮ್ಮನ್ನು ನಾವು ಇಷ್ಟು ತನಕ ಗೌರವಿಸಿಲ್ಲ, ಈ ಒಂದು ಸಂದರ್ಭ ನಮ್ಮನ್ನು ಗೌರವಿಸಿದೆ. ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣ ವೈದ್ಯಕೀಯ ಪರಿವೀಕ್ಷಕರು ನಮ್ಮ ಲಿಲಿಪ್ಯಾಸ್ ಮೇಡಮ್ ಅವರು ಕೂಡ ಬರಬೇಕು. ಮೇಡಮ್, ನಾನು ಯಾವುದಕ್ಕೆ ಹಿಂದೆ ತಿರುಗುವುದಿಲ್ಲ, ನೀವು ಬರಬೇಕಲ್ಲಿ ಕೂತ್ಕೊಳ್ಬೇಕು, ನಮಗೆ ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮಿಂದಾಗಿ ನಾವು ಕ್ರೀಡಾ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ತಾವು ನನಗೆ ಪ್ರೇರಣಾ ಶಕ್ತಿಯಾಗಿದ್ದೀರಿ. ನೀವು ಜಿಲ್ಲಾ ಮಟ್ಟದ ಮಾಡಿದ್ರಿಂದ ನಾವು ತಾಲೂಕು ಮಟ್ಟದ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ದಯವಿಟ್ಟು ತಾವು ಬನ್ನಿ ಮೇಡಮ್. ಎಸ್ ಮೇಡಮ್ ಅವರು ಹಾಗೆ ಬಿ ಒ ಸರ್ ಅವರನ್ನು ನಾವು ಗೌರವಿಸಿದ್ದೇವೆ. ಎಲ್ಲ ನಮ್ಮ ಅತಿಥಿಗಳು ದಯವಿಟ್ಟು ಅವರನ್ನು ಗೌರವಿಸಬೇಕಂತ ವಿನಂತಿಸಿದ್ದೇವೆ. ನಮ್ಮ ಈ ದಿವಸದ 2 ದಿವಸಗಳ ಕಾರ್ಯಕ್ರಮಕ್ಕೆ ನಮಗೆಲ್ಲ ತಂಪು ಮಾಡಿದ ವ್ಯವಸ್ಥೆ ಹಾಗೆ ಎಲ್ಲ ಕಟೌಟ್ಗಳಲ್ಲಿ ನಮ್ಮ ಪ್ರಚಾರ ಕಾರ್ಯಕ್ರಮ ಕಟೌಟ್ ಮಾಡಿದವರು ನಮ್ಮ ಇಬ್ರಾಹಿಂ ಲೆಮನ್ ಮರ್ಚೆಂಟ್ HIS ಆ್ಯಂಡ್ ಕಂಪನಿ ಗ್ಲೋಬಲ್ ಮಾರ್ಕೆಟ್ ಕಲ್ಲಾಪು ಸರ್. ಇಬ್ರಾಹಿಂ ಸರ್ ತಾವು ದಯವಿಟ್ಟು ವೇದಿಕೆ ಬರಬೇಕು, ತಮ್ಮನ್ನು ನಾವು ಗೌರವಿಸ್ತಿದ್ದೇವೆ. ಹಾಗೆ ಮತ್ತೊಬ್ಬರು ಮಜೀದ್ CA ಅವರು ನಮ್ಮ ಶಾಲೆಯ ಪಕ್ಕದಲ್ಲೇ ಇದ್ದಾರೆ. ಶಾಲೆಯ 60 ವರ್ಷಗಳ ಇತಿಹಾಸ, ಹಳೆ ವಿದ್ಯಾರ್ಥಿಗಳು ಹೌದು. ಬಹಳ ಉತ್ತಮ ರೀತಿಯಾಗಿ ನಮಗೆ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಸಹಕರಿಸುವರು. ಕಡೆ ಬರಬೇಕು ಸರ್. ತಾವು ನಮ್ಮ ಶಾಲೆ ಪಕ್ಕದಲ್ಲೇ ಇದ್ದೀರಿ. ತಾವು ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಕೆಲಸ ಕಾರ್ಯಗಳಿಗೆ ಹಗುರಗೊಳಿಸಿದೆ ಸರ್. ತಮ್ಮನ್ನು ಅತ್ಯಂತ ಗೌರವಪೂರ್ವಕ ನಾವು ಗೌರವಿಸ್ತಿದ್ದೇವೆ. ಅಂತಿಮ ಕಾರ್ಯನ ನೀಡ್ತಾ ಇದ್ದೇವೆ. ಹೋಬಳಿಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಸ್ಥಾನ ಗಳಿಸಿದಂಥ ಕ್ರೀಡಾಪಟುಗಳು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ. 14ರ ವೈವಿಧ್ಯ ಪ್ರಾಥಮಿಕ ಶಾಲಾ ಬಾಲಕರ ಚಕ್ರ ಎಸೆತ, ಬಾಲಕಿಯರ ಎತ್ತರ ಜಿಗಿತ, 14ರ ವೈಮಿತಿ ಪ್ರೌಢಶಾಲಾ ಬಾಲಕರ ಉದ್ದ ಜಿಗಿತ ಮತ್ತು ಬಾಲಕಿಯರ ಗುಂಡೆಸೆತ ಸ್ಪರ್ಧೆಗೆ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ. ಜಮಾಲುದ್ದೀನ್ ಅವರು ನಮಗೆಲ್ಲವೂ ಕೂಡ ಜಮಾಲುದ್ದೀನ್ ಅಜ್ಜಿ ನಡ್ಕ ಬಹುಶಃ ಈ ಟ್ರೋಫಿಗಳು ಇರ್ಬೋದು, ಮೆಡಲ್ಸ್ಗಳಿರ್ಬೋದು, ಎಲ್ಲವೂ ಕೂಡ ನಮ್ಮೆಲ್ಲ ವ್ಯವಸ್ಥೆಗಳಿಗೆ ಜಮಾಲುದ್ದೀನ್ ಅವರು ಬಹುಶಃ ಅವರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದುಕೊಂಡು ಈ ಭಾಗದ ಅಲ್ಪಸಂಖ್ಯಾತ ಈ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಹೌದು ಸರ್. ತಮ್ಮನ್ನು ಕೂಡ ನಾವು ಗೌರವಪೂರ್ವಕವಾಗಿ ನಾವು ಇನ್ನೋರ್ವರು ನಮ್ಮ ಅಬ್ದುಲ್ ಹಮೀದ್ ಅವರು 1 ತಿಂಗಳಿನಿಂದ ಒಂದು ಜೋರಾದ ಚಪ್ಪಾಳೆ ಬರಬೇಕು ಹಮೀದ್ ಅವರಿಗೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಹೌದು. ಮರ್ಕಜ್ ಸಂಸ್ಥೆಯಲ್ಲಿ ದುಡ್ಡು ಕೊಟ್ಟರು ಅದು ಕಡಿಮೆನೆ. ಬಹುಶಃ ಎಲ್ಲವನ್ನು ಕೂಡ ನನ್ನೊಟ್ಟಿಗೆ ತಮ್ಮನಾಗಿದ್ದುಕೊಂಡು ಯಾವುದೇ ರೀತಿಯ ಬೇಜಾರಿಲ್ಲದೆ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರು ಬೆಳಿಗ್ಗೆ ಆಗುವ ರೆಡಿಯಾಗಿರ್ತದೆ ಅಂತ ಒಂದು ವ್ಯವಸ್ಥೆಗೆ ಸಹ ಅಬ್ದುಲ್ ಹಮೀದ್ ಅವರು. ದಯವಿಟ್ಟು ತಾವು ಹಮೀದ್ ವೇದಿಕೆ ಬರಬೇಕು. ನಮ್ಮಿಬ್ಬರು ಅತಿಥಿ ಗೌರವಾನ್ವಿತರನ್ನು ತಾವು ಗೌರವಿಸಬೇಕು ವಿನಂತಿಸಿದ್ದೇನೆ. ಜಮಾಲುದ್ದೀನ್ ಅಜ್ಜಿ ನಡ್ಕ ಹಾಗೆ ಅಬ್ದುಲ್ ಹಮೀದ್ ಅವರು.
ಸಹಕರಿಸಿದ ನಮ್ಮೆಲ್ಲ ಅಭಿನಂದನೆ ಸಲ್ಲಿಸ್ತೇವೆ. ಇನ್ನೊಬ್ಬರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಹರೀಶ್ ಕುಮಾರ್ ಸರ್ ಅವರು ಉತ್ತಮ CRP ಅನ್ನುವಂಥ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಂಥ ಶ್ರೀ ಹರೀಶ್ ಕುಮಾರ್ ಸರ್ ಅವರು, ಹಾಗೆ ನಮ್ಮ ಶಾಲೆಯಲ್ಲಿ ಹಿಂದೆ ಮುಖ್ಯ ಶಿಕ್ಷಕಿಯಾಗಿದ್ದುಕೊಂಡು ನಿವೃತ್ತಿ ಹೊಂದಿರುವಂಥ ಇಂದಿರಾ ಮೇಡಮ್ ಅವರು ಕೂಡ ತಾವು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಗೌರವದ ಒಂದು ಸನ್ಮಾನವನ್ನು ತಾವು ಸ್ವೀಕಾರ ಮಾಡಬೇಕು. ಇಂದಿರಾ ಮೇಡಮ್ ಅವರು ದಯವಿಟ್ಟು ಬರಬೇಕು. ನಮ್ಮ ಉಚ್ಚಿಲಗುಡ್ಡೆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಮೋಹನ್ ಸರ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಕೂಡ ಈ ಗೌರವದ ವೇದಿಕೆಯಲ್ಲಿ ಗೌರವ ಸನ್ಮಾನದ ಪೀಠದಲ್ಲಿ ಕೂತ್ಕೊಳ್ಬೇಕಂತೇಳಿ ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶಾಲೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಬು ಸರ್ ಹಾಗೂ ವಸಂತ್ ಕೋಡಿ ಸರ್ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕುಮಾರ ಮುತ್ತಪ್ಪ ಇವನು 2008ರಿಂದ 2013ರವರೆಗೆ ನಮ್ಮ ಉಚ್ಚಿಲಗುಡ್ಡೆ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ 2013ರಿಂದ 2015ರವರೆಗೆ ಉಚ್ಚಿಲಭೋವಿ ಶಾಲೆ ಹಾಗೂ 2015ರಿಂದ 2021ರವರೆಗೆ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇವನು ಕೇರಳದಲ್ಲಿ ನಡೆದ ದಕ್ಷಿಣ ಭಾರತ ಮಟ್ಟದ 16 ವರ್ಷದೊಳಗಿನ ವಿಭಾಗದ ಹ್ಯಾಮರ್ ಥ್ರೋದಲ್ಲಿ ಚಿನ್ನದ ಪದಕ, ರಾಜ್ಯ ಮಟ್ಟದ ಶಾಲಾ ಅಥ್ಲೆಟಿಕ್ಸ್ ನಲ್ಲಿ ಚಿನ್ನದ ಪದಕ ಗಳಿಸಿದ್ದನು. ರಾಷ್ಟ್ರ ಮಟ್ಟದ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ನಲ್ಲಿ 7ನೇ ಸ್ಥಾನ ಪಡೆದು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ನಡೆದ ರಾಷ್ಟ್ರ ಮಟ್ಟದ 18 ವರ್ಷದೊಳಗಿನ ವಿಭಾಗದಲ್ಲಿ 60 ಮೀಟರ್ ದೂರ ಎಸೆದು 4ನೇ ಸ್ಥಾನ ಗಳಿಸಿದ್ದಾನೆ. ಅಸ್ಸಾಂನಲ್ಲಿ ಯೂತ್ 20 ಜೂನಿಯರ್ ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನ, 2 ಬಾರಿ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾನೆ. 2023ರಲ್ಲಿ ಬಳ್ಳಾರಿಯಲ್ಲಿ ನಡೆದ ಸೆಕೆಂಡ್ ಇಂಡಿಯನ್ ಓಪನ್ ಥ್ರೋಸ್ ನಲ್ಲಿ ಕಾಂಪಿಟಿಷನ್ ನಲ್ಲಿ 4ನೇ ಸ್ಥಾನ ಪಡೆದಿರುತ್ತಾನೆ. 3 ಬಾರಿ ಬೆಂಗಳೂರು ಇಂಟರ್ ಕಾಲೇಜ್ ಅಥ್ಲೆಟಿಕ್ಸ್ ನಲ್ಲಿ ಚಾಂಪಿಯನ್ಶಿಪ್ ಕೂಟ ದಾಖಲೆ ಮಾಡಿದ್ದಾನೆ. ಬೆಂಗಳೂರು ಸೌಂದರ್ಯ ಕಾಲೇಜಿನಲ್ಲಿ ಪ್ರಸ್ತುತ ಇವನು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾನೆ. ಇವರು ನಮ್ಮ ಶಾಲೆಗೆ ಹೆಮ್ಮೆ ಅಂತ ಹೇಳಿಕೆ ನಮಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇವನ ಕ್ರೀಡಾ ಜೀವನವು ಇನ್ನಷ್ಟು ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಇವನಿಗೆ ನಮ್ಮೆಲ್ಲ ಗಣ್ಯರ ವತಿಯಿಂದ ಗೌರವ ಸನ್ಮಾನ. ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮೆಲ್ಲ ಅತಿಥಿಗಳು ದಯವಿಟ್ಟು ಅಲ್ಲಿ ಸ್ವಲ್ಪ ಆಸೆಯಿಂದ ಬೇಕು. ನಿಮಗೊಂದು ಮೊಮೆಂಟಸ್ ನಾವು ಒಂದು ಕೊಡ್ಲಿಕ್ಕಿದ್ದೇವೆ ಸರ್. ನಮ್ಮ ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಶ್ರೀಯುತ ಭುವನೇಶ್ವರ್ ಅವರು ಆಗಮಿಸಿದ್ದಾರೆ. ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇವೆ. ಅತಿಥಿಗಳಿಗೆ ಕೂಡ ಗೌರವದ ಸ್ಮರಣಿಕೆ ಹಾಗೂ ಶಾಲನ್ನು ಹಾಕಿ ಗೌರವಿಸಬೇಕಂತ ನಮ್ಮ ಶಾಲಾ ಶಿಕ್ಷಕ ಒಂದರಲ್ಲಿ ಮುಖ್ಯೋಪಾಧ್ಯಾಯರಲ್ಲೆಲ್ಲ ವಿನಂತಿಸ್ತಿದ್ದೇನೆ.
2024-25ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಈ ಒಂದು ಘನ ವೇದಿಕೆಯಲ್ಲಿ ಉಪಸ್ಥಿತಿರುವರಿಂದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಅಬ್ದುಲ್ ಸಲಾಂ ಕೌನ್ಸಿಲರ್ ಸೋಮೇಶ್ವರ ಪುರಸಭೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ವೇದಿಕೆಯಲ್ಲಿದ್ದವರು ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರೀತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ಈಶ್ವರ್ ಸರ್ ಇವರು ನಮ್ಮ ವೇದಿಕೆಯಲ್ಲಿದ್ದರು. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅಹಮದ್ ಕುಂಜಿ ಕೌನ್ಸಿಲರ್ ಕೋಟೆಕಾರ ಪುರಸಭೆ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೊಬ್ಬರು ಮಜೀದ್ ಸಿ ಉದ್ಯಮಿ ಮದನಿ ಹಜ್ ಟೂರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ರವರು ಮುಕ್ತೇಶ್ವರರು ಗೆಜ್ಜೆಗಿರಿ ಕ್ಷೇತ್ರ ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರವರು ದಾನಿಗಳಾದಂಥ ಶ್ರೀ ಉದಯಕುಮಾರ್ ಮಾಲಕರು ವಿಜಯ್ ಕಾಂಡಿಮೆಂಟ್ಸ್ ಮತ್ತು ಅವರ ಧರ್ಮಪತ್ನಿ ಕೂಡ ನಮ್ಮ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ರಹೀಮ್ ಉಚ್ಚಿಲ್ ಅಂದ್ರೆ ನಮ್ಮ ಅಂಬಾನಿ ಅಂತೇಳಿ ಉಚ್ಚಿಲದ ಅಂಬಾನಿ ಅವರಿಗೆ ಆರ್ಯನ್ ಕಲೆಕ್ಷನ್ ಅದರ ಮಾಲಕರು ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಜಮಾಲ್ ಅಜ್ಜಿನಡ್ಕ ಕಾಂಗ್ರೆಸ್ ಮುಖಂಡರು ಇವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಟ್ಟಿಗೆ ಇರುವವರು ನಮ್ಮ ಅಧಿಕಾರಿ ವರ್ಗದಲ್ಲಿರುವಂತವರು ಶ್ರೀಮತಿ ಲಿಲ್ಲಿ ಪಾಯಸ್ರವರು ದೈಹಿಕ ಶಿಕ್ಷಣ ಅಧಿಕಾರಿಗಳು ಇವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ತ್ಯಾಗಮ್ಮ ಹರೇಕಳ ಮೈಸೂರು ವಿಭಾಗೀಯ ಕಾರ್ಯದರ್ಶಿಗಳು ಇವರಿಗೆ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಜಗದೀಶ್ ಶೆಟ್ಟಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರವರು ನಮ್ಮ KMK ಮಂಜನಾಡಿ ಅಧ್ಯಕ್ಷರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಇನ್ನೋರ್ವರು ಶ್ರೀಯುತ ರಾಧಾಕೃಷ್ಣ ರಾವ್ ಕಾರ್ಯಕಾರಿ ನಮ್ಮ ಶಿಕ್ಷಕರ ಸಂಘದ ತಾಲೂಕು ಸಂಘದ ಕಾರ್ಯದರ್ಶಿಗಳು ಇವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿದ್ದವರು ಶ್ರೀಮತಿ ಜಯವಂತಿ ಮೇಡಮ್ ಅಧ್ಯಕ್ಷರು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಂಗಳೂರು ವಿದ್ಯಾಲಯದ ವಿದ್ಯಾರ್ಥಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಲೂನದ ಹಾರಿ ಬಿಡುವುದರ ಮೂಲಕ ವಿದ್ಯುಕ್ತವಾಗಿ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ. ಮಾತಿನ ಪ್ರತಿಭೆ ಕೂಡ ಅನಾವರಣಗೊಳ್ಳಲಿ. ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರತಿಭೆ ಹೊರಹೊಮ್ಮಲಿ ಎನ್ನುವ ಸದುದ್ದೇಶದಿಂದ ಈ ಒಂದು ಬಲೂನ್ ಹಾರಿ ಭಾಗವಹಿಸುವ ಕ್ರೀಡಾಪಟುಗಳನ್ನ ಬಿಟ್ಟು ಬೇರೆ ಯಾರು ಕೂಡ ಒಳಗೆ ಹೋಗಬಾರ್ದು. ವಾಲಂಟಿಯರ್ಸ್ ಆ ನಿಂತವನ್ನೆಲ್ಲ ಕಳಿಸಿ ಭಾಗವಹಿಸುವ ಕ್ರೀಡಾಪಟುಗಳನ್ನ ಬಿಟ್ಟು ಉಳಿದವರೆಲ್ಲ ಇಲ್ಲಿ ಬರಬೇಕು.
ದ್ವಿತೀಯ ಸ್ಥಾನವನ್ನು ಮತ್ತೆ KPS ಹೈಸ್ಕೂಲ್ ಮುತ್ತೂರಿನ ಸ್ವಸ್ತಿ 11.34 ಮೀಟರ್ಸ್ಗಳ ದೂರಕ್ಕೆ ನೆಗೆದರೊಂದಿಗೆ ಬೆಳ್ಳಿ ಪದಕದ ಪುರಸ್ಕಾರ. ಬನ್ನಿ ಎಲ್ಲ ಕೆಟಗರಿಯ ರಕ್ಷಿತಾ, ಓಕೆ, ಭೂಮಿಕಾ, ಹರ್ಷಿತಾ, ಭೂಮಿಕಾ ಯಾರು? ಸರ್ಕಾರಿ ಪ್ರೌಢಶಾಲೆ ನಾಲ್ಯ ಪದವು ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕಿ ಹಾಗೂ ನೋಂದಣಿ ವಿಭಾಗದ ಪ್ರಮುಖರು ಆಗಿರುವಂತಹ ಶ್ರೀಮತಿ GHS ಕಿನಿಗಂಬ್ಲ ಮೇಲೆ ಕಂಚಿನ ಪದಕದೊಂದಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದಾರೆ. ದ್ವಿತೀಯ ಸ್ಥಾನ ಎದೆ ಸಂಖ್ಯೆ 711 ಭೂಮಿಕಾ, ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಂಕುಲಿಗೆ 1.23 ಮೀಟರ್ ಎತ್ತರ ಜಿಗಿದೊಂದಿಗೆ ದ್ವಿತೀಯ ಸ್ಥಾನ. ಪ್ರಥಮ ಸ್ಥಾನ ಎದೆ ಸಂಖ್ಯೆ 828 ಸ್ವಾಮಿ ವಿವೇಕಾನಂದ ಎಡಪದಿನ ಬಾಲಕಿ ರಕ್ಷಿತಾ 1.42. ಗುಂಡು ಎಸೆತ ಮತ್ತು ಕ್ರೀಡೆ ಜಿಗಿತಕ್ಕೆ ಕರೆ ನೀಡ್ತಾ ಇದ್ದೇವೆ. ಪ್ರೈಮರಿ ಸೆಕ್ಷನ್ ಗರ್ಲ್ಸ್ ಚಕ್ರ ಎಸೆತ, ಬಾಯ್ಸ್ ಲಾಂಗ್ ಜಂಪ್ ಹಾಗೂ 17 ಬಾಯ್ಸ್ 1000 ಕೆರ ಉದ್ದ ಜಿಗಿತ. ಪ್ರೈಮರಿ ಸೆಕ್ಷನ್ ಬಾಲಕರ ಚಕ್ರ ಎಸೆತ, ಬಾಲಕರ ಉದ್ದ ಜಿಗಿತ, ಅಂಡರ್ 14 ಫ್ಯಾಮಿಲಿ ಬಾಲಕಿಯರ ಚಕ್ರ ಎಸೆತ, ಬಾಲಕರ 260 ಡಿಯಾನಾ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಅಡ್ಯಾರ್ ಪದವು. 212 ತ್ರಿಷಾ ಕೆ ಭಾರತಿ ಇಂಗ್ಲಿಷ್ ಮೀಡಿಯಂ ಉಲ್ಲಾಸ್. 272 ಬಾಲಕರ ವಿಭಾಗದ ಪ್ರೈಮರಿ ಸೆಕ್ಷನ್ ಲಾಂಗ್ ಜಂಪ್ ದಕ್ಷಿಣ ಭಾಗದಲ್ಲಿ ಭಾಗವಹಿಸುವವರು. ಹುಡುಗರ ವಿಭಾಗದ ಲಾಂಗ್ ಜಂಪ್. ವಿಭಾಗದ ಹೈಸ್ಕೂಲ್ ವಿಭಾಗದ ಸಕ್ರಿಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸಾನ್ವಿ GHS ಕರ್ಮಕೂರು, ದ್ವಿತೀಯ ಸ್ಥಾನ ತ್ರಿಷಾ ಸೆಕ್ರೆಟರಿ ಕುಲಶೇಖರ, ತೃತೀಯ ಸ್ಥಾನ ಪೂರ್ವಿ ಪ್ರೈಮರಿ ಬಾಯ್ಸ್. ಲಾಂಗ್ ಜಂಪ್ ಪ್ರೈಮರಿ ಬಾಯ್ಸ್ ಭಾಗವಹಿಸುವವರು ತಕ್ಷಣ ಕಾಲ್ ರೂಮಿಗೆ ಬನ್ನಿ. ನೆಕ್ಸ್ಟ್ ಹೈಸ್ಕೂಲ್ ಬಾಯ್ಸ್ 17 ಬಾಯ್ಸ್ 1500 ಮೀಟರ್. ನೋಡಿ, ಪ್ರೈಮರಿ ಬಾಯ್ಸ್ ಲಾಂಗ್ ಜಂಪಿಗೆ ಭಾಗವಹಿಸುವವರು ತಕ್ಷಣ ಕಾಲ್ ರೂಮಿಗೆ ಬನ್ನಿ. ಬಾಲಕಿಯರ ಗುಂಡೆಸೆತ ಮತ್ತು ಕ್ರೀಜಿಗಿತ, 14 ಯುನಿಟಿ ಪ್ರಾಥಮಿಕ ಶಾಲಾ ಬಾಲಕರ ಉದ್ದಿಗಿತ, ಬಾಲಕಿಯರ ಚಕ್ರಸೆತ ಮತ್ತು 17ರ ಯುನಿಟಿಯ ಪ್ರೌಢಶಾಲಾ ಬಾಲಕರ 1500 ಮೀಟರ್ ಕರೆಕಟ್ಟಿದೆ.
ಮಕ್ಕಳಲ್ಲಿ ಒಂದು ವಿನಂತಿ, ಅಲ್ಲಿ ನೋಡಿ ಗುಡ್ಡದ ಮೇಲೆ ಮಕ್ಕಳು ಯಾರೋ ಅಲ್ಲಿ ಕಲ್ಲು ಬಿಸಾಡಿದ್ದಾರೆ ನೋಡಿ ಮಕ್ಕಳೇ, ಅಲ್ಲಿ ಯಾರು ನೋಡಿ 1500 ಮೀಟರ್ ಓಟಕ್ಕೆ ನೋಡಿ ಮೇಲೆ ಇದ್ದಾರಲ್ವಾ ಎಲ್ಲ ಕೆಳಗಡೆ ಯಾರಲ್ಲಿ ಬರಬೇಕು ತಕ್ಷಣ 55 ಇರ್ಫಾನ್ ಖಾನ್ ಸೆಬಾಸ್ಟಿಯನ್ ತರ್ಮನೂರು 569 ಮೊಹಮ್ಮದ್ ಗುಲ್ವಾನ್ ಪಲಾಸ್ಕೋ. ಒಮ್ಮೆ ಶಾಲೆಯ ಶಿಕ್ಷಕರು ನೋಡಿ ನೋಡಿ ಯಾರದು ಬರೆದಿದ್ದಾರೆ ಮುರ್ತಾಜ್ ರಾಸ್ ಕುಲಶೇಖರ್. ಇಷ್ಟು ಮಂದಿ ತಕ್ಷಣ ಕಾಲ್ ರೂಮಿಗೆ ಬರಬೇಕು. ನಿಮಗೆ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. ಪ್ರೀತಲ್ 739, ಸಂಧ್ಯಾ 738, ಅರ್ಷಿತಾ 832, ಉಷಾ ಯುಕ್ಲ. ಹೋಗು ಅಂತ ಹೇಳು, ಹಿಂಗೆ ಇಡಿ ಅವನು. ನಮ್ಮ ಕೊಡೋಜೆ ಮಗ ಆಯ್ತು.